ಕೇಳಿ ಸರ್. ಈಗ ನೀವು ಇಲ್ಲಿ ಆಕಾಂಕ್ಷಿಯಾಗಿ ಬಂದಿದ್ದೀರಲ್ಲ, ಈಗ ನಿಮ್ಮ ಇಲ್ಲಿಗೆ ಈ ತುರುವೇಕೆರೆಗೆ ಬರಬೇಕು ಅನ್ನೋದಕ್ಕೆ ಕಾರಣ ಏನು? ಪಕ್ಷದ ಬಗ್ಗೆ ನಿಮ್ಮ ಬಗ್ಗೆ ಒಂಚೂರು ಹೇಳಿ ಸರ್. ನಾನು ಕಲಾಭಿಮಾನಿಗಳ ಆಶೀರ್ವಾದದಿಂದ, ಕನ್ನಡ ಕಲಾಭಿಮಾನಿಗಳು ಒಂದು 650ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲೇ ನಾನು ಪಾತ್ರ ಮಾಡಿದ್ದೀನಿ. ನೀವು ರಾಜಕೀಯ ಪಕ್ಷದಲ್ಲೂ ನೋಡಿರ್ಬೋದು, ಭಾಳಷ್ಟು ಜನ ಹಣ ಮಾಡೋಕ್ಕೆ ಬಂದಿರೋದು ತಮಗೆ ಗೊತ್ತಿದೆ. ನಾನು ಹಣ ಮಾಡೋಂಗಿದ್ರೆ ಸಿನಿಮಾ ರಂಗದಲ್ಲಿ ತೆಲುಗು, ತಮಿಳು, ಹಿಂದಿ ಪಿಕ್ಚರ್ ಕೂಡ ನಾನೇ ಅಭಿನಯಿಸಿದಂಥ ಕನ್ನಡದಲ್ಲಿ ಲಾಕಪ್ ಅಂತ ಆ ಸಿನಿಮಾ ರೀಮೇಕ್ ಆಯಿತು. ನನಗೆ ಅವಕಾಶ ಬಂದಿತ್ತು. ಆದರೆ ಕಡೆವರೆಗೂ ಕನ್ನಡ ಚಿತ್ರರಂಗ ಹಾಗೆ ನಾನೇನಾದ್ರು ಸೇವೆ ಮಾಡೋಕ್ಕೆ, ರಾಜಕೀಯ ಒಂದು ಪಕ್ಷದಲ್ಲಿ ನಿಂತು ಸೇವೆ ಮಾಡಿದ್ರೆ ಮಾಡಿ ಅಂತೇಳಿ ನನ್ನ ಸ್ನೇಹಿತರು, ಅಭಿಮಾನಿಗಳು. ಹಾಗಾಗಿ ಯಾರಿಗೂ ಗೊತ್ತಿಲ್ಲದಂಗೆ ನೀವು ಸಹಾಯ ಮಾಡ್ತಿದ್ದೀರಿ ನಿಮ್ಮ ಕೈಲಾದಷ್ಟು. ಹಾಗಾಗಿ ಒಂದು ಪಕ್ಷದ ಮುಖಾಂತರ ಮಾಡಿ ಅಂತ ಒಳ್ಳೆಯ ಪಕ್ಷನ ಆರಿಸ್ಕೊಂಡಿದ್ದಾರೆ ಇವತ್ತು ಅಂತೇಳಿ ಭಾಳ ನನ್ನ ಅಭಿಮಾನಿಗಳು ಮತ್ತು ಸ್ನೇಹಿತರಿಗೆ ಖುಷಿಪಟ್ಟಿದ್ದಾರೆ. ಹಾಗಾಗಿ ನನಗೆ ಸಮೀಪ, ಭಾಳ ಹತ್ತಿರ ಓಡಾಡೋವಂಥ ಒಂದು ಅವಕಾಶ ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಕರೀತಾ ಇದ್ದಾರೆ. ನಿನ್ನೆ ಸಾಗರಕ್ಕೆ ಹೋಗಿದ್ದೆ, ಇಲ್ಲೇ ಬಂದುಬಿಡಿ ಅಂತಂದರು. ಮತ್ತು ಇನ್ನು 2 ದಿವಸದ ಹಿಂದೆ ಜಮಖಂಡಿಗೆ ಹೋಗಿದ್ದೆ, ಅಲ್ಲಿ ಇಲ್ಲೇ ಬಂದುಬಿಡಿ ಅಂತಾರೆ ಎಲ್ಲೋದ್ರೂ. ಹಾಗಾಗಿ ಈ ಕಡೆ ಭಾಗಕ್ಕೆ ಯಾರೂ ಕರೀತಾ ಇಲ್ಲ, ಬರೀ ಅಲ್ಲಿಲೇ ಅವರವರೇ ಆಕಾಂಕ್ಷಿಗಳು. ಇಷ್ಟಪಡೋದೇನು ತಪ್ಪಲ್ಲ, ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಚುನಾವಣೆ ಸ್ಪರ್ಧಿಸುವಂಥ ಒಂದು ಅವಕಾಶ ಇರುತ್ತೆ. ಹಾಗೆ ನಾನು ಇದನ್ನು ಇಷ್ಟಪಟ್ಟಿದ್ದೇನು ತಪ್ಪು ಅನಿಸುತ್ತಾ ನಿಮಗೆ? ಅಲ್ವಾ? ಅದಕ್ಕಾಗಿ ನಾನು ಬಹಳ ವರ್ಷಗಳ ಹಿಂದೆಯೇ ನಾನು ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿದ್ದೆ. ಅವ್ರ ಬಗ್ಗೆ ನಮಗೆ ಗೊತ್ತಿದೆ. ನನ್ನ ಆತ್ಮೀಯ ಸ್ನೇಹಿತರು ಇರಲಿ, ಅವರ ಸಜೆಷನ್ಸು ಕೂಡ ಬೇಕಾಗ್ತದೆ ನನಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.